ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಅಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು, ಮಳೆಯೊಂದಿಗೆ ಅಲ್ಲಲ್ಲಿ ಅನಾಹುತ ಸಂಭವಿಸಿರುವುದು ವರದಿಯಾಗಿದೆ. ಶನಿವಾರ ಅಲ್ಲಲ್ಲಿ ಗುಡ್ಡ ಕುಸಿತ, ಆವರಣಗೋಡೆ ಕುಸಿದು ರಸ್ತೆಗಳಿಗೆ ಬಿದ್ದ ಪರಿಣಾಮವಾಗಿ ರಸ್ತೆಗಳು ಬಂದಾಗಿದ್ದು, ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. 3 ದಿನಗಳಿಂದ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು, ನಿನ್ನೆ ಮಳೆಯಿಂದಾಗಿ ಮಂಗಳೂರು ನಗರದ ಬಹುಭಾಗ ಜಲಾವೃತಗೊಂಡಿತ್ತು. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿತ್ತು. ಇಂದು ಕೂಡ ಮಳೆ ಮುಂದುವರೆದಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಂಕನಾಡಿಯಲ್ಲಿ ಆವರಣಗೋಡೆ ಕುಸಿದು ಬಿದ್ದ ಘಟನೆಯೂ ನಡೆದಿದೆ. ಸುವರ್ಣ ಲೇನ್ ರಸ್ತೆಗೆ ಬಿದ್ದ ಪರಿಣಾಮವಾಗಿ ಆ ರಸ್ತೆ ಬಂದಾಗಿದ್ದು, ಸುವರ್ಣ ಲೇನ್ 4ನೇ ಅಡ್ಡ ರಸ್ತೆ ಬಳಿ ಈ ಘಟನೆ ಸಂಭವಿಸಿದೆ. ರಸ್ತೆಗೆ ಬಿದ್ದಿರುವ ಕಲ್ಲುಗಳನ್ನು ತೆರವುಗೊಳಿಸುವ ಕಾರ್ಯ ತಕ್ಷಣ ಕೈಗೊಳ್ಳಲಾಗಿದ್ದರೂ ಎಲ್ಲ ಕಲ್ಲುಗಳನ್ನು ತೆರವುಗೊಳಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ದೇಶದಲ್ಲಿ ಇತ್ತೀಚೆಗೆ ಮಕ್ಕಳಲ್ಲಿ ಹೃದ್ರೋಗ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿದ್ದು, ಇದರ ಮಾಹಿತಿ, ಜಾಗೃತಿ, ಮುಂಜಾಗ್ರತಾ ಕ್ರಮ, ಆಧುನಿಕ ಚಿಕಿತ್ಸಾ ವಿಧಿವಿಧಾನಗಳ ಬಗ್ಗೆ ಈ ವೈದ್ಯಕೀಯ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾದ ಡಾ ಹಾಜಿ ಯುಕೆ ಮೂನು ಹೇಳಿದರು. ಕಣಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಶು ಮತ್ತು ಮಕ್ಕಳ ಶಾಸ್ತ್ರ ವಿಭಾಗದ ಆಶ್ರಯದಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣದ ಅಂಗವಾಗಿ 2 ದಿನಗಳ ಮಕ್ಕಳ ಹೃದ್ರೋಗ ಶಾಸ್ತ್ರ ಶಿಕ್ಷಣ, ಆರೈಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಕಾಲೇಜಿನ ಡ್ರೋಮ್ ಸಭಾಂಗಣದಲ್ಲಿ ಜರುಗಿದ ರಾಜ್ಯ ಮಟ್ಟದ ವೈದ್ಯಕೀಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಅತ್ಯಂತ ನುರಿತ ಡಾಕ್ಟರ್ಗಳು ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಅತ್ಯುತ್ತಮವಾಗಿ ಈ ವೈದ್ಯರುಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತರುವುದರಲ್ಲಿ ಶ್ರದ್ಧೆಯಿಂದ ನೀವು ಅವರು ಹೇಳುವ ಮಾತು, ಅವರು ಹೇಳಿಕೊಡುವ ಡಾಕ್ಟರ್ಗಳು ಹೇಳಿಕೊಡುವ ವಿದ್ಯೆ ಅಥವಾ ಅವರ ಅನುಭವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಜೀವನಕ್ಕೆ ನಿಮಗೆ ಅದು ಅನುಕೂಲ ಆಗ್ತದೆ. ನೀವು ಅದರಿಂದ ಅನೇಕ ಎಷ್ಟೇ ಪುಸ್ತಕ ಬುಕ್ ಓದಿದರೂ ಕಾರ್ಯರೂಪಕ್ಕೆ ತರುವ ಹಿರಿಯ ವೈದ್ಯರುಗಳ ಸಲಹೆ ಸೂಚನೆಯನ್ನು ಅಳವಡಿಸಿಕೊಂಡ್ರೆ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದು ಅಂತ ಹೇಳುವ ಮಾತನ್ನು ಹೇಳಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ, ನಿರಂತರ ಅಧ್ಯಯನ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೈದ್ಯಕೀಯ ಜ್ಞಾನವನ್ನು ವೃದ್ಧಿಸಿ ಜನಮನ್ನಣೆಗೆ ಪಾತ್ರರಾಗಬೇಕು ಎಂದು ಸಲಹೆ ನೀಡಿದರು. You might get opportunities to attend many other workshops, but then when you get a chance to attend something like this and you have taken the time and effort to come here, sit here, spend your time, which the investment what you have done, which will take a long, which will give you the benefits in treating your patients and providing better health care to the people who or the patients who come to you.
So with this, I would like to conclude, and there are other speakers who are going to speak and teach you, and let this workshop and CME be a fruitful one, and may God bless you all. Thank you. ಈ ಸಂದರ್ಭದಲ್ಲಿ ಕೊಚ್ಚಿನ್ ನಗರ ಮೂಲದ ಡಾಕ್ಟರ್ ಕೃಷ್ಣಕುಮಾರ್ ಹಾಗೂ ಬೆಂಗಳೂರು ನಗರ ಮೂಲದ ಡಾಕ್ಟರ್ ಸೇಜಲ್ ಶಾ ಅವರು ಹೃದ್ರೋಗಶಾಸ್ತ್ರ ಕ್ಷೇತ್ರಕ್ಕೆ ಸಲ್ಲಿಸಿದ ಅನುಪಮ ಸೇವೆ ನೀಡಿದ ಅಮೂಲ್ಯ ಕೊಡುಗೆ ಮತ್ತು ಸಾಧಿಸಿದ ಅಮೋಘ ಸಾಧನೆಯನ್ನು ಪರಿಗಣಿಸಿ ಸನ್ಮಾನಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಾನವಾಜ್ ಮಣಿಪಾಡಿಯವರು ಕಾರ್ಯಾಗಾರದ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿದರು. It is great our department of pediatrics have come up with this specialized CME on pediatric cardiology. They have managed to get the experts in this field from various places. They have done it time and often in the past as well, and so that we can know what is the best practices around, what are the recent advances in the field of pediatric cardiology. And I must say that the delegates who have participating in this pediatric cardiology must seize this opportunity to know the management aspect and the understanding of this highly advanced science of pediatric cardiology, and extrapolate this understanding in the care of these children who are suffering these heart conditions. ವೇದಿಕೆಯಲ್ಲಿ ಕಣಚೂರು ವೈದ್ಯಕೀಯ ವಿಜ್ಞಾನ ಸಲಹಾ ಸಮಿತಿಯ ಸದಸ್ಯ ಡಾಕ್ಟರ್ ಎಂಎ ಪ್ರಭು, ಮಕ್ಕಳ ಶಾಸ್ತ್ರ ವಿಭಾಗದ ಡಾಕ್ಟರ್ ಶಂಶಾದ್ ಎ ಖಾನ್, ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ವೈದ್ಯಕೀಯ ಸಹಾಧೀಕ್ಷಕ ಡಾಕ್ಟರ್ ಅಂಜನ್ ಕುಮಾರ್, ಕಾರ್ಯಾಗಾರದ ಸಲಹೆಗಾರರಾದ ಡಾಕ್ಟರ್ ಪ್ರೇಮ್ ಆಳ್ವ ಉಪಸ್ಥಿತರಿದ್ದರು. ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಚೇತನ್ ತಾಂಡೇಲ್ ವಂದಿಸಿದರು. ಈ ಕಾರ್ಯಾಗಾರದಲ್ಲಿ ಸುಮಾರು 150 ವೈದ್ಯಕೀಯ ಪ್ರತಿನಿಧಿಗಳು ಭಾಗವಹಿಸಿದ್ರು. ಡಾಕ್ಟರ್ ವರ್ಷಾ ಸ್ವಾಗತಿಸಿದ್ರು ಮತ್ತು ಡಾಕ್ಟರ್ ಶ್ರೇಯಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ತೆರಳಕಟ್ಟೆ. ಕಡಬ ತಾಲೂಕು ಕುದ್ಮಾರು ಗ್ರಾಮದ ಫೈಜಲ್ ನಗರದಲ್ಲಿ ಕೂರತ್ ಉರು ಸಭೆಯ ವೇಳೆ ಸ್ಪೀಕರ್ ಖಾದರ್‌ರ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವಿಷಯ ಪ್ರಸ್ತಾಪಿಸಿ ಸದಸ್ಯರೊಬ್ಬರು ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ಕಡಬ ತಾಲೂಕು ಕುದ್ಮಾರು ಗ್ರಾಮದ ಫೈಜಲ್ ನಗರದಲ್ಲಿ ಕೂರತ್ ಉರು ಸಭೆಯ ವೇಳೆ ಸ್ಪೀಕರ್ ಯುಟಿ ಖಾದರ್‌ರ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವಿಷಯ ಪ್ರಸ್ತಾಪಿಸಿ ಸದಸ್ಯರೊಬ್ಬರು ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ಅಧಿಕಾರಿ ಜೊತೆ ಪೂರ್ವಭಾವಿ ಸಭೆ ಮುಗಿದ ಬಳಿಕ ಸ್ಪೀಕರ್ ಖಾದರ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡುತ್ತಿದ್ದರು. ಈ ಸಂದರ್ಭದಲ್ಲಿ ಸ್ಪೀಕರ್ ಜೊತೆ ಕಡಬದ ಕಾಂಗ್ರೆಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರು ಅವರ ಜೊತೆ ಕಾಣಿಸಿಕೊಂಡಿದ್ರು. ಈ ವೇಳೆ ಹೈಕಮಾಂಡ್ ಆದೇಶವನ್ನ ಧಿಕ್ಕರಿಸಿದ್ದು ಇವರಿಬ್ಬರು ಎಂದು ಕೈ ತೋರಿಸಿ ಮಹೇಶ್ ಕರಿಕಳ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಪ್ರತ್ಯುತ್ತರಿಸಿದ ಸ್ಪೀಕರ್ ಅವರು, ಇದು ಧಾರ್ಮಿಕ ಸಭೆ, ಇಲ್ಲಿ ಮಾತನಾಡುವುದು ಸರಿಯಲ್ಲ, ಈ ಬಗ್ಗೆ ಮಾತನಾಡುವ ಎಂದು ಸಮಾಧಾನಿಸಿರುವುದು ವಿಡಿಯೋದಲ್ಲಿದೆ. ದೇವಸ್ಥಾನದ ಹೈಕಮಾಂಡ್ ಆದೇಶ ಧಿಕ್ಕಾರ ಅಂತ ಮಕ್ಕಳು 2 ಜನ ಅದಕ್ಕೆ ಫೋಟೋಕ್ಕೂ ಬರ್ತದೆ ದೂರ ಉಂಟು ಅವರನ್ನು ಹೈಕಮಾಂಡ್ ಆದೇಶ ಧಿಕ್ಕಾರ ಅಂತ ಮಕ್ಕಳು 2 ಜನ ಎಂಜಿನ ವೇದಿಕೆ ಆಯ್ತಾ ಒಂದು ದಿವಾಕರ್ಯಂ, ವಿ4 ನ್ಯೂಸ್, ಕಡಪ. ಸರಿಯಾದ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಮನೆಯ ಸ್ಲ್ಯಾಬ್ ಸೋರಿಕೆ ಪರೀಕ್ಷೆಗೆ ಬಂದಿದ್ದ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಸರಿಯಾದ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಮನೆಯ ಸ್ಲ್ಯಾಬ್ ಸೋರಿಕೆ ಪರೀಕ್ಷೆಗೆ ಬಂದಿದ್ದ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಫ್ರಾನ್ಸಿಸ್ ಪುಟಾರ್ಡು ಮೃತ ವ್ಯಕ್ತಿ. ಮನೆ ಮಾಲೀಕ ವಿದೇಶದಲ್ಲಿರುವುದರಿಂದ ಸಹೋದರ ಮೃತ ಫ್ರಾನ್ಸಿಸ್ ಮನೆ ಕೆಲಸದಾಕಿ ಗೀತಾಳನ್ನ ಜೊತೆಗೆ ಕರೆದುಕೊಂಡು ಕ್ರೇನ್ ಏರಿ ಸೋರಿಕೆ ಪರೀಕ್ಷೆ ಮಾಡಲು ಹೋಗಿದ್ದ ವೇಳೆ ಕ್ರೇನ್ ತೊಟ್ಟಿಲು ವಾಲಿ ಸೊಂಟಕ್ಕೆ ಕಟ್ಟಿದ್ದ ಬೆಲ್ಟ್ ತುಂಡಾಗಿದೆ. ಪರಿಣಾಮ ಮನೆ ಮಾಲೀಕನ ಸಹೋದರ ಮತ್ತು ಕೆಲಸದಾಕಿ ಕ್ರೇನ್ ಮೇಲಿಂದ ಕೆಳಕ್ಕೆ ಬಿದ್ದಿದ್ದಾರೆ. ಇಬ್ಬರು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದಂತೆ ಕ್ರೇನ್ ಚಾಲಕ ಕ್ರೇನ್ ಸಹಿತ ಪರಾರಿಯಾಗಿದ್ದಾನೆ.
ಫ್ರಾನ್ಸಿಸ್ ಜೊತೆ ಕ್ರೇನ್ ಏರಿದ್ದ ಮನೆ ಕೆಲಸದ ಯುವತಿ ಉಡುಪಿಯ ಗೀತಾ ಅವರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಡುಪಿ ನಗರದ ಕೋರ್ಟ್ ಹಿಂಬಾಕ ರಸ್ತೆಯ ಲೋಕೋಪಯೋಗಿ ಇಲಾಖೆ ಕಚೇರಿ ಬಳಿ ಈ ದುರ್ಘಟನೆ ನಡೆದಿದ್ದು, ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಸಾಧನೆಯ ಹಾದಿ ಸುಗಮವಲ್ಲ, ಛಲವಿದ್ರೆ ಮಾತ್ರ ಆ ಹಾದಿಯಲ್ಲಿ ಸಾಗಲು ಸಾಧ್ಯ. ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧೆ ಅನಿವಾರ್ಯ. ಕಠಿಣ ಪರಿಶ್ರಮ ಮಾಡಿದ್ರೆ ಯಶಸ್ವಿಗೊಳಿಸಲು ಸಾಧ್ಯ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ಕಣ್ಣುಗಳನ್ನು ಮತ್ತು ಕಿವಿಗಳನ್ನು ತೆರೆದಿರಬೇಕು. ಯಾವಾಗ ಯಾವ ಸಂದರ್ಭದಲ್ಲಿ ಜ್ಞಾನ ಬರುತ್ತದೆ ಎಂದು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಬಂದದ್ದನ್ನು ಸ್ವೀಕರಿಸಬೇಕು ಎಂದು ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಅಬಿದ್ ಗದ್ಯಾಲ್ ಹೇಳಿದರು. ಅವರು ಬೆಳ್ಮಣ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವು ಬಹಳ ಕಡಿಮೆ ಲೈಫ್ ಸ್ಪ್ಯಾನ್ ತಗೊಂಡು ಬಹಳ ಕಡಿಮೆ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡು ಬಂದಿದ್ದೀವಿ. ಬಹಳ ಗರ್ವ ಪಡ್ತಾ ಇದ್ದೇವೆ. ಹಾಗೆ ಮಾಡಬಾರ್ದು. ಯಾವುದು ಗಿಡ ಬಹಳ ದೊಡ್ಡದು ಬಹಳ ಹಣ್ಣುಗಳಿರ್ತಾವಲ್ಲ, ಆ ಗಿಡ ಹೇಗಿರ್ತದೆ? ಬಾಗಿರ್ತದೆ, ಹೌದಲ್ಲ? ಹಣ್ಣುಗಳಿರುವಂತ ಗಿಡ ಯಾವಾಗಲೂ ಬಾಗಿರ್ತದೆ. ಅದೇನಾಗಿರ್ತದೆ? ಬಹಳಷ್ಟು ಗಾಳಿ ಬೀಸುವಾಗಲೂ ಕೂಡ ಏನ್ ಮಾಡ್ತದೆ ಗಿಡ? ಅದು ಬಾಗಿ ಆ ಗಾಳಿ ಹೋಗ್ಲಿಕ್ಕೆ ಬಿಡ್ತದೆ. ಯಾವ್ದಾದ್ರು ಗಿಡ ಗಾಳಿ ಹೋಗ್ಲಿಕ್ಕೆ ಬಿಡದೆ ಹಾಗೆ ಸೆಟ್ಟಂತೆ ಏನಾಗುತ್ತೆ? ಮೂರದ್ದು ಹೋಗುತ್ತೆ, ಹೌದಾ? ಅದ್ರ ಸಲುವಾಗಿ ಬಹಳ ಗರ್ವ ಜಂಬ ಪಡುವ ಅವಶ್ಯಕತೆ ಇಲ್ಲ. ನಾವು ಯಾವಾಗಲೂ ಕಾಂಪಿಟೇಟಿವ್ ಆಗಿ ಇರಬೇಕು, ಆದ್ರೆ ಗರ್ವ ಪಡುವ ಅವಶ್ಯಕತೆ ಇಲ್ಲ, ಜಂಬ ಪಡುವ ಅವಶ್ಯಕತೆ ಇಲ್ಲ. ನಾನೇ ಇಂಟೆಲಿಜೆಂಟ್ ಅಂತಲ್ಲ. ಈಗ ನೋಡಿ, ನೀವೆಲ್ಲರೂ ನಾವು ಸನ್ಮಾನ ಮಾಡಿದ್ವಿ. ಇವಾಗೆಲ್ಲರೂ ಯಾಕೆ ಸನ್ಮಾನ ಮಾಡಿದ್ವಿ? ಸನ್ಮಾನ ಮಾಡುವಂತ ರೀಸನ್ ಏನು? ಶಾಲೆ ನಮ್ಮಲ್ಲಿ ಒಂದು ಆಸೆ ಏನು ಅಂತಂದ್ರೆ, ನಾವು ಕೂಡ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತವರು. ನಮ್ಮ ಊರವರ ಹಳೆ ವಿದ್ಯಾರ್ಥಿಗಳ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಒಂದು ಬೆಳ್ಮನ್ ಜೂನಿಯರ್ ಕಾಲೇಜ್ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಕೊರತೆ ಬಾರದ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕೆಂಬ ಉದ್ದೇಶದಿಂದ ಈಗಾಗಲೇ ನಮ್ಮ ಬೆಳ್ಮನ್ ರೋಟರಿ ಸಂಸ್ಥೆ 30 ಲಕ್ಷ ವೆಚ್ಚದಲ್ಲಿ ನಾಡು 20ನೇ ತಾರೀಕಿಗೆ ಉದ್ಘಾಟನೆ ಆಗಲಿದೆ. ಕಂಪ್ಯೂಟರ್ ಲ್ಯಾಬ್ ಮತ್ತೆ ಲೈಬ್ರರಿ ಇದನ್ನ ನಮ್ಮ ಗ್ಲೋಬಲ್ ಕ್ಯಾಟ್ ಮುಖಾಂತರ ಕೊಡಿಸ್ತಾ ಇದ್ದೇವೆ. ನಮ್ಮಲ್ಲಿ ವಿಠಲ್ ಶೆಟ್ಟಿ ಫೌಂಡೇಶನ್ ಉಂಟು, ಸುಕುಮಾರ್ ಶೆಟ್ಟಿ ಇದ್ದಾರೆ. ಈ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಸಿಗಬೇಕಂತ ಹೇಳಿ ಮುಂದೆ ತಾನೇ 6-7 ಲಕ್ಷ ವೆಚ್ಚದಲ್ಲಿ ಒಂದು ಡೆಸ್ಕ್ ಬೆಂಚಿಗಳ ಫರ್ನಿಚರ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಶೆಟ್ಟಿ, ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷ ಸತೀಶ್ ಮಾಡ, ಉದ್ಯಮಿ ಸುಕುಮಾರ್ ಶೆಟ್ಟಿ, ಸುಹಾಸ್ ಹೆಗ್ಡೆ ನಂದಳಿಕೆ, ಶಾಲಾ ನಾಯಕರಾದ ದಿಗಂತ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ವಿನ್ಸೆಂಟ್ ಡಿಸೋಸಾ ಸ್ವಾಗತಿಸಿ, ಉಪನ್ಯಾಸಕ ವಿಜಯಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಮಾ ಗೌರಿ ಧನ್ಯವಾದವಿದ್ರು. ಉಪನ್ಯಾಸಕ ಮಾಧವ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಸ್ವಪ್ನ ಅವರನ್ನು ಸನ್ಮಾನಿಸಲಾಯಿತು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಉಡುಪಿ ಮಣಿಪಾಲದ ಪ್ರತಿಭಾವಂತ ಯುವ ಕಲಾವಿದರು ಅಭಿನಯಿಸಿರುವ ಶ್ರೀ ತುಕಾರಾಂ ಬಾಯಾರು ನಿರ್ದೇಶನದ ವಿಭಿನ್ನ ಶೈಲಿಯ ಪ್ರೇಮ ಕಥೆಯುಳ್ಳ 918 ಎಂಬ ಕನ್ನಡ ಕಿರುಚಿತ್ರದ ಟ್ರೇಲರ್ ಬಿಡುಗಡೆಗೊಂಡಿದೆ. ಉದಯಕುಮಾರ್ ಆಚಾರ್ಯ ಬಾಯಾರು ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ನಾಯಕ ನಟರಾಗಿ ಸಂದೇಶ್ ಆಚಾರ್ಯ, ನಾಯಕಿ ಕವಿತಾ, ಗಿರೀಶ್ ಆಚಾರ್ಯ ಉಡುಪಿ, ಸೂರಜ್ ಆಚಾರ್ಯ ಉಡುಪಿ, ಗುರುಪ್ರಸಾದ್ ಆಚಾರ್ಯ ಹೊಸನಗರ, ವರ್ಷಿಣಿ ವೈ ಅಮೀನ್ ಮಣಿಪಾಲ, ವೈಷ್ಣವಿ ಕಾರ್ವಿ ಮುಂತಾದವರು ಈ ಕಿರುಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಕಿರುಚಿತ್ರ ಅದ್ಭುತವಾಗಿ ಮೂಡಿಬಂದಿದ್ದು ಒಂದು ಸುಂದರ ಸಂದೇಶವನ್ನ ಕೂಡ ಹೊಂದಿದೆ. ಐ ಥಿಂಕ್ ಲೈಫ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕದಂದ್ರೆ ನಾನ್ ಅವಳನ್ ಮಾಡದ್ ಪ್ರೀತಿ ಅನ್ಸುತ್ತೆ. ನನ್ ಪ್ರಕಾರ ಪ್ರೀತಿ ಏಜ್ ಇಲ್ಲ ಅನ್ಕಂತೆ. ಒಂದು ಸಣ್ಣ ಜೀವ ಅವಳದು. ನನ್ನ ಹೆಸರು ಸಂದೇಶ್ ಅಂತೇಳಿ ಅಂಡ್ ನಾನೊಬ್ಬ ಪೋಸ್ಟ್ ಮ್ಯಾನ್. ನಂಗೆ ಗೊತ್ತಿಲ್ಲ ನಿಮ್ಮೆಷ್ಟಲ್ಲಿ ನನ್ ಸ್ಟೋರಿ ಇಷ್ಟ ಅಂತಂದೇಳಿ. ನಾನ್ ಮಾಡೋದ್ ತಪ್ಪೆಂತ ಗೊತ್ತಾ? ಅವಳನ್ನ ಜಾಸ್ತಿ ಇಷ್ಟಪಟ್ಟೆ ಬಿಕಾಸ್ ಅದು ಅವಳ ಪರ್ಮಿಷನ್ ಇಲ್ಲದೆ.
ಮಾರ್ಕ್ ಚಿನ್ನ. ಅವಳ ನನ್ನ ಅಕ್ಕ. ಮಲ್ಲಿಗೆ ಅಂದ್ರೆ ಇಷ್ಟ ತಾನೆ. ಪೋಸ್ಟ್ ಈ ಕಾಲದಲ್ಲೂ ಲೆಟರ್ ಯೂಸ್ ಮಾಡ್ತೀರಲ್ಲ, ನಿಮ್ಮ ಹತ್ರ ಮೊಬೈಲ್ ಇಲ್ಲ. ಐ ಥಿಂಕ್ ನಾನು ಈ ಲೋಕದಾಗೆ ಇಲ್ಲ ಅನ್ಸುತ್ತೆ. ಯಾಕೆ, ಏನಾಯ್ತು? ಒಬ್ಬಳು ಆಕಸ್ಮಿಕವಾಗಿ ಸಿಕ್ಲ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ, ಇಲ್ಲೇ ಪಕ್ಕಾ ಲವ್ ಮ್ಯಾಟರ್. ಸರಿ ಬತ್ತಾಗ ಮಣಿಪಾಲ. ಅವಳ ಪರ್ಮಿಷನ್ ಇಲ್ಲ ಇಷ್ಟನೂ ಪಟ್ಟೆ, ಅವಳ ಪರ್ಮಿಷನ್ ಇಲ್ಲ ಡೌಟು ಪಟ್ಬಿಟ್ಟೆ. ಅಂಡ್ ಫೈನಲಿ ನೋವಾದ್ ನಂಗೆ. ಕೆಲ್ಸನ ದೇವ್ರಂದಳಿ ಮಾಡ್ತಾ ಇದ್ದೀರ, ಇದೆಲ್ಲ ನೋವು ಆತಿರೀತ ನಂಗೆ. ಕರೆಕ್ಟ್ ಅಲ್ದೆ? ಬಿವಿ ಚಿನ್ನ ಅಪ್ಪಟ 918 ಅಂದ್ರೆ ಅಲ್ಲ, ಅದಕ್ಕೆ ನನ್ನ ಹಳಿ ಸ್ಟೋರಿ ಎಲ್ಲ ನೆನಪಾಯ್ತು. ನಿಮ್ಮ ಹತ್ರ ಒಂದ್ ಮಾತು ಹೇಳಕ್ ಅನ್ಸ್ತಿತ್ತು. ಮೇಡಮ್, ಈ ಕಾಲದಂಗ್ ಮನುಷ್ಯನಾಗ್ಲಿ ವಸ್ತುನೇ ಆಗ್ಲಿ ಪರಿಶುದ್ಧತೆ ಆಗಿರ್ತಂದ್ರೆ ಎಂತ ಗ್ಯಾರಂಟಿ? ಅದಕ್ ನನ್ ಕಥೆನೇ ಸಾಕ್ಷಿ ಅನ್ಸುತ್ತೆ. ಬೆಳ್ಳಗಿದ್ದೆಲ್ಲ ಹಾಲಂಕ ನಂಬ್ಕಂಡ ಈಗ ಅನ್ಸ್ತಿದ್ದ ಲೈಫ್ ಅಲ್ಲೇ ಸೋತೋಗ್ಬಿಟ್ಟೆ ನಾನು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. ಸುಳ್ಯದ ಭಾಗದಲ್ಲಿ ಕಾಡಾನೆಗಳು ಪದೇ ಪದೇ ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸುತ್ತಿದೆ. ರಾತ್ರಿ ಸಮಯದಲ್ಲಿ ತೋಟಗಳಿಗೆ ನುಗ್ಗುವ ಕಾಡಾನೆಗಳು ಕೃಷಿ ತೋಟವನ್ನ ಸಂಪೂರ್ಣ ಹಾನಿ ಮಾಡುತ್ತಿವೆ. ಇದೀಗ ಕಳೆದ ಕೆಲವು ದಿನಗಳಿಂದ ಅರಂಬೂರು ಮರದ ಡಿಪೋ ಬಳಿ ಕಂಡುಬರುತ್ತಿದೆ. ಆನೆಗಳ ಹಿಂಡು ರಸ್ತೆಯನ್ನ ದಾಟುವ ಮೂಲಕ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಆತಂಕವನ್ನ ಮೂಡಿಸಿದೆ. ರೈಸನ್ ನ್ಯೂಟ್ರಿಷನ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸುಶಾಂತ್ ರೈ ಬೆಳ್ಳಿಪಾಡಿ ಅವರನ್ನ 3 ವರ್ಷಗಳ ಅವಧಿಗೆ ರಾಜ್ಯ ಸರ್ಕಾರವು ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕಾ ವಿಜ್ಞಾನ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಗೆ ನಾಮನಿರ್ದೇಶನ ಮಾಡಿದೆ. ಡಾಕ್ಟರ್ ಸುಶಾಂತ್ ರೈ ಅವರು 2019 ರಿಂದ 2024 ಕರ್ನಾಟಕ ಕೋಳಿ ಸಾಕಣೆದಾರರ ಮತ್ತು ತಳಿಗಾರರ ಸಂಘದ ಅಧ್ಯಕ್ಷರಾಗಿ ಸತತ 2 ಬಾರಿ ಕಾರ್ಯನಿರ್ವಹಿಸಿದ್ರು. ಹೈದರಾಬಾದ್ನ ಐಸಿಎಆರ್ ಎನ್ಐಎಎನ್ಪಿ ಮತ್ತು ಐಸಿಎಆರ್ ಡಿಪಿಆರ್ನ ಸಂಶೋಧನಾ ಸಲಹಾ ಸಮಿತಿಯ ಸದಸ್ಯರಾಗಿದ್ದ ಅವರು 2024ರಲ್ಲಿ ಕರ್ನಾಟಕದಿಂದ ವಿಸಿಐ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದಾರೆ. ಇದೀಗ 3 ವರ್ಷಗಳ ಅವಧಿಗೆ ರಾಜ್ಯ ಸರ್ಕಾರವು ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಗೆ ನಾಮನಿರ್ದೇಶನ ಮಾಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಅಖಿಲ ಭಾರತ ಮಟ್ಟದ ಯುಜಿ ನೀಟ್ ಪರೀಕ್ಷೆಯಲ್ಲಿ ಆಳ್ವಾಸ್ ಪಿಯು ಕಾಲೇಜಿನ ಒಂದೇ ಕ್ಯಾಂಪಸ್ನ ಕ್ಲಾಸ್ ರೂಮ್ ವ್ಯವಸ್ಥೆಯಲ್ಲಿ ಅಖಿಲ ಭಾರತ ಮಟ್ಟದ ಟಾಪ್ 10,000 ರ್ಯಾಂಕ್ಗಳಲ್ಲಿ 75 ವಿದ್ಯಾರ್ಥಿಗಳು ಸ್ಥಾನ ಪಡೆದು ಶ್ರೇಷ್ಠ ಸಾಧನೆ ಮೆರೆದಿದ್ದಾರೆ ಎಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವಾ ಹೇಳಿದರು. ಅವರು ವಿದ್ಯಾಗಿರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು 600ಕ್ಕೂ ಅಧಿಕ, ಓರ್ವ ವಿದ್ಯಾರ್ಥಿ 550ಕ್ಕೂ ಅಧಿಕ, 21 ವಿದ್ಯಾರ್ಥಿಗಳು 500ಕ್ಕೂ ಅಧಿಕ, 116 ವಿದ್ಯಾರ್ಥಿಗಳು 450ಕ್ಕೂ ಅಧಿಕ, 401 ವಿದ್ಯಾರ್ಥಿಗಳು 400ಕ್ಕೂ ಅಧಿಕ, 596 ವಿದ್ಯಾರ್ಥಿಗಳು ಅಂಕ ಪಡೆದಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಅಖಿಲ ಭಾರತ ಮಟ್ಟದ ಟಾಪ್ 1,000 ರ್ಯಾಂಕಿನ ಒಳಗೆ 9 ವಿದ್ಯಾರ್ಥಿಗಳು ಹಾಗೂ ಟಾಪ್ 2,000ದ ಒಳಗೆ 20 ವಿದ್ಯಾರ್ಥಿಗಳು ಹಾಗೂ ಟಾಪ್ 5,000 ರ್ಯಾಂಕ್ಗಳಲ್ಲಿ 48 ವಿದ್ಯಾರ್ಥಿಗಳು ಸ್ಥಾನ ಪಡೆದಿದ್ದಾರೆ. ಜನರಲ್ ಕೆಟಗರಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಹೈದರಾಬಾದ್ ಕರ್ನಾಟಕ, ಗ್ರಾಮೀಣ ಕೋಟಾ, ಕನ್ನಡ ಮಾಧ್ಯಮ, ವಿಶಿಷ್ಟ ಚೇತನರು ಹಾಗೂ ಆರ್ಥಿಕ ಹಿಂದುಳಿದ ವರ್ಗದ ಕೋಟಾದಲ್ಲಿ ಸುಮಾರು 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಲ್ಲಿ ಎಂಬಿಬಿಎಸ್ ಸೀಟ್ ಪಡೆಯಲು ಅರ್ಹತೆಯನ್ನ ಪಡೆದಿದ್ದಾರೆ. ಉತ್ತಮ ಸಾಧನೆ ಮೆರೆದ ಹೆಚ್ಚಿನ ವಿದ್ಯಾರ್ಥಿಗಳು ಸಂಸ್ಥೆಯ ದತ್ತು ಸ್ವೀಕಾರ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಸಂಸ್ಥೆ ಅವರ ವಿದ್ಯಾಭ್ಯಾಸಕ್ಕೆ ಸುಮಾರು 4 ಕೋಟಿಯಷ್ಟು ವ್ಯಯಿಸುತ್ತದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಸದಾಕತ್, ಆಡಳಿತಾಧಿಕಾರಿ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಎಂ ಉಪಸ್ಥಿತರಿದ್ದರು. ಅಖಿಲ ಭಾರತ ಮಟ್ಟದ ಟಾಪ್ 10,000 ರ್ಯಾಂಕ್ಗಳಲ್ಲಿ
ಅಖಿಲ ಭಾರತದಲ್ಲಿ ಆಳ್ವಾಸಿನ 75 ವಿದ್ಯಾರ್ಥಿಗಳು 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಡಿ MBBS ಸೀಟ್ ಪಡೆಯಲು ಅರ್ಹ. ಅಖಿಲ ಭಾರತ ಮಟ್ಟದ UG ನೀಟ್ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಒಂದೇ ಕ್ಯಾಂಪಸ್ನ ಕ್ಲಾಸ್ ರೂಮ್ ವ್ಯವಸ್ಥೆಯಲ್ಲಿ ಅಖಿಲ ಭಾರತ ಮಟ್ಟದ ಟಾಪ್ ಏರ್ 10,000 ರ್ಯಾಂಕ್ಗಳಲ್ಲಿ 75 ವಿದ್ಯಾರ್ಥಿಗಳು ಸ್ಥಾನ ಪಡೆದು ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ 600ಕ್ಕೂ ಅಧಿಕ ಓರ್ವ ವಿದ್ಯಾರ್ಥಿ, 550ಕ್ಕೂ ಅಧಿಕ 21 ವಿದ್ಯಾರ್ಥಿಗಳು, 500ಕ್ಕೂ ಅಧಿಕ 116 ವಿದ್ಯಾರ್ಥಿಗಳು, 450ಕ್ಕೂ ಅಧಿಕ 401 ವಿದ್ಯಾರ್ಥಿಗಳು, 400ಕ್ಕೂ ಅಧಿಕ 596 ವಿದ್ಯಾರ್ಥಿಗಳು ಅಂಕ ಪಡೆದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಮಟ್ಟದ ಟಾಪ್ 1,000 ರ್ಯಾಂಕಿನ ಒಳಗೆ 9 ವಿದ್ಯಾರ್ಥಿಗಳು ಹಾಗೂ ಟಾಪ್ 2,000 ಒಳಗೆ 20 ಅದನ್ನು ವಿಶ್ಲೇಷಣೆ ಮಾಡಿದ್ದು. 450ಕ್ಕೂ ಅಧಿಕ ವಿದ್ಯಾರ್ಥಿಗಳು MBA ಸೀಟ್ ಪಡೆಯಲು ಅರ್ಹ. ಜನರಲ್ ಕ್ಯಾಟಗರಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, ಹೈದರಾಬಾದ್ ಕರ್ನಾಟಕ, ಗ್ರಾಮೀಣ ಕೋಟಾ, ಕನ್ನಡ ಮಾಧ್ಯಮ, ವಿಶಿಷ್ಟ ಚೇತನರು ಹಾಗೂ ಆರ್ಥಿಕ ಹಿಂದುಳಿದ ವರ್ಗದ ಕೋಟಾದಲ್ಲಿ ಸುಮಾರು 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಲ್ಲಿ MBBS ಸೀಟ್ ಪಡೆಯಲು ಅರ್ಹತೆ ಪಡೆದರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.